ಕಾಪು ಕೊಪ್ಪಲಂಗಡಿ ನಿವಾಸಿಯಾಗಿರುವ ಈ ಪರಿಸರದ ಖ್ಯಾತ ನಾದಸ್ವರ ವಾದಕರ ಹತ್ತಾರು ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿದ್ದ ಜಲೀಲ್ ಸಾಹೇಬ್ ದಿಢೀರ್ ಸಂಭವಿಸಿದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಾಪು ಪರಿಸರ ಮಾತ್ರವಲ್ಲದೆ ಹತ್ತಾರು ದೇವಸ್ಥಾನಗಳಲ್ಲಿ ನಾದಸ್ವರ ವಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಾಹೇಬರಿಗೆ ಅಭಿಮಾನಿಗಳು ಕಂಬನಿ ಮೆರೆದಿದ್ದಾರೆ. ಇವತ್ತು ಹೊಸಮಾರಿ ಅಭಿವೃದ್ಧಿ ಸಮಿತಿಗೆ ಎಲ್ಲ ಆತ್ಮೀಯರೇ, ನಮ್ಮ ಊರಿನ ದೈವ ದೇವಸ್ಥಾನಗಳಿಗೆ ಮತ್ತು ಸಾಮಾಜಿಕವಾಗಿ ಕೂಡ ಎಲ್ಲ ವಾದ್ಯದ ಮೂಲಕ ಹಲವಾರು 3 ತಲೆಮಾರಿನಿಂದ ನಮಗೆ ಗೊತ್ತಾಗಿ ಅವರ ಅಜ್ಜ, ಅವರ ತಂದೆ ಮತ್ತು ಅವರು ಮತ್ತು ಅವರ ಸಹೋದರ ಈ ಥರ ಒಂದು ವಾದ್ಯಗೋಷ್ಠಿಯ ಒಂದು ತಂಡವನ್ನು ಭಾಳ ಧಾರ್ಮಿಕ ಶ್ರದ್ಧಾ ಭಕ್ತಿಯಿಂದ ಅವರು ಶ್ರೀ ಜಲೀಲ್ರವರು ದೇವಸ್ಥಾನದ ಪುಣ್ಯ ಕಾರ್ಯಗಳನ್ನೆಲ್ಲ ಅದನ್ನು ಅವರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅವರು ಬಳಕೆ ಮಾಡ್ತಾರೆ. ಕೂಡ ನಾವು ನಮ್ಮ ಶಾಲೆಯ ವಿದ್ಯಾರ್ಥಿ ಕೂಡ ಆ ಕಾರಣದಿಂದ ನಮ್ಮ ಹತ್ತಿರದ ನಮ್ಮ ಕಾಪು ಮೊಗೇರ ಮಹಾಸಭಾದ ಒಂದು ಕಾಯಂ ಜಲ್ ಒಂದು ಪದ್ಧತಿಯಲ್ಲಿ ಅವರು ವಾದ್ಯದ ಒಂದು ಗೋಷ್ಠಿಯನ್ನು ಕೂಡ ನಮಗೆ ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ ಗ್ರಾಮ ದೇವರು ಜನಾರ್ದನ, ಮಾರಿಯಮ್ಮ ಮತ್ತು ಇದರೆಲ್ಲ ದೈವ ದೇವಸ್ಥಾನಕ್ಕೆ ಬಹಳ ಒಂದು ಸುಶಾಯವಾದಂಥ ವಾದ್ಯದಿಂದ ಅವರ ಜನರ ಮನಸ್ಸನ್ನು ಗೆದ್ದಿದ್ದರು ಮತ್ತು ಅವರ ಈ ಸೇವೆ ಬಹುಶಃ ದೇವರಿಗೆ ಕೂಡ ಬಹಳ ಹತ್ತಿರದ ಒಬ್ಬ ವಾದ್ಯದ ಒಂದು ಅವರ ಗೋಷ್ಠಿಯಲ್ಲಿ ಅವರು ಮಾಡ್ತಾಯಿದ್ರು. ನಿನ್ನೆ ಕೂಡ ಅದೇ ರೀತಿ ನಮ್ಮ ಊರಿನ ದೇವರಾಗಲಿ ಎಲ್ಲ ಕಡೆ ಅವರೇ ವಾದ್ಯ ಜಲೀಲ್ ಸಾಹೇಬರಲ್ಲಿ ಅವರನ್ನು ಅದರಿಂದ ತಗೊಂಡು ಬಂದ